ಸ್ನೇಹಿತರೆ ನಮಸ್ಕಾರ. ಅರುಣ್ ಕುಮಾರ್ ಪುತ್ತಿಲ ಈ ಹೆಸರು ನಿಮ್ಗೆಲ್ರಿಗೂ ತಿಳಿದೇ ಇದೆ. ಇದೀಗ ಅರುಣ್ ಕುಮಾರ್ ಪುತ್ತಿಲ ಅವರ ಅಭಿಮಾನಿಯವರು ಒಂದು ಬರಹವನ್ನು ಬರೆದಿದ್ದಾರೆ. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ಸಖತ್ ವೈರಲ್ ಆಗುತ್ತಿದೆ. ತುಳಿಯುವ ಕಾಲುಗಳು ಹಲವಿದ್ದರೇನಂತೆ, ಕಾಪಾಡುವ ಒಂದು ಶಕ್ತಿ ಇದ್ದರೆ ಸಾಕು. ದೂಷಿಸುವ ನಾಲಗೆಗಳು ಹಲವಿದ್ದರೇನಂತೆ, ಬೆಳೆಸುವ ನುಡಿಮುತ್ತು ಒಂದಿದ್ದರೆ ಸಾಕು. ಎಳೆಯುವ ಕೈಗಳು ಹಲವಿದ್ದರೇನಂತೆ, ಆಶೀರ್ವದಿಸುವ ಕೈ ಒಂದಿದ್ದರೆ ಸಾಕು. ದೂರ ಮಾಡುವ ಹಲವು ವ್ಯಕ್ತಿಗಳಿದ್ದರೇನಂತೆ, ಬೆಸೆಯುವ ಶಕ್ತಿ ಒಂದಿದ್ದರೆ ಸಾಕು. ಆತ್ಮೀಯ ನಮ್ಮವರೇ, ಅವರ ಉದ್ದೇಶ ಅವರು ಇನ್ನೂ ಮರೆತಿಲ್ಲ, ಅವರ ದೂರದೃಷ್ಟಿ ಅವರು ಇನ್ನೂ ಬಿಟ್ಟುಕೊಟ್ಟಿಲ್ಲ. ಎಲ್ಲವೂ ಪುತ್ತೂರು ಶ್ರೀ ಮಹಾಲಿಂಗೇಶ್ವರನಿಗೆ ಅರ್ಪಣೆ ಎಂದು ಅವನ ಪಾದಕ್ಕೆ ಸಮರ್ಪಿಸಿ ಇಂದಿಗೂ ಯಾರಿಗೂ ತಿರುಗಿ ಮಾತಾಡದೆ ತನ್ನ ಕಾರ್ಯವನ್ನೇ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಸಾಧಕನೇ ನಿಮ್ಮ ಶತ್ರು ಅಂತ ನೀವು ಭಾವಿಸಿದರೆ ಸಾಧನೆಯನ್ನು ಸಾಧಿಸಿಯೇ ಬಿಡುತ್ತಾರೆ. ಒಂದು ನೆನಪಿಡಿ, ಒಡೆಯುವ ಕೈ, ತೆಗಳುವ ನಾಲಗೆ ನಿಮ್ಮದಾದರೆ ತಬ್ಬಿಕೊಳ್ಳುವ, ಕಾಪಾಡುವ ಕೈ ಆ ಮಹಾಲಿಂಗೇಶ್ವರ ದೇವರದ್ದು. ಇದು ಅರುಣ್ ಕುಮಾರ್ ಪುತ್ತಿಲ ಅವರ ಅಭಿಮಾನಿ ಬರೆದಿರುವಂತಹ ಬರಹ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಎಂಬುದನ್ನು ನಮ್ಮ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.